ಅಂಗನವಾಡಿ ಕೇಂದ್ರ ಸಹಿತ ಕಿರಿಯ ಪ್ರಾಥಮಿಕ ಶಾಲೆ ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ ಬೆನ್ನಲ್ಲೇ ಅದೇ ಜಾಗದಲ್ಲಿ ಪಂಚಾಯತ್ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸಲು ಮುಂದಾಗಿರುವುದನ್ನು ಗ್ರಾಮಸ್ಥರು ಆಕ್ಷೇಪಿಸಿ ಮೂಡಬಿದ್ರೆಯ ಪಡುಮಾರ್ನಾಡು ಗ್ರಾಮ ಪಂಚಾಯತ್ ಕಚೇರಿ ಎದುರು ಧರಣಿ ಕುಳಿತ ಘಟನೆ ಸೋಮವಾರ ನಡೆದಿದೆ. ಪಡುಮಾರ್ನಾಡು ಪಂಚಾಯತ್ನ ಡೆಕ್ಕಲ್ ಎಂಬಲ್ಲಿ ಈ ಹಿಂದೆ ಸರ್ಕಾರಿ ಶಾಲೆ ಇದ್ದು ಅಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಮತ್ತು ಮಕ್ಕಳ ಸಂಖ್ಯೆ ಕಡಿಮೆ ಇದ್ದುದರಿಂದ 25 ವರ್ಷಗಳ ಹಿಂದೆ ಮುಚ್ಚಲ್ಪಟ್ಟಿತ್ತು ಮತ್ತು ಇದೀಗ ಆ ಪ್ರದೇಶದಲ್ಲಿ ಅಂಗನವಾಡಿಗೆ ಹೋಗುವ ಸುಮಾರು 22 ಮಕ್ಕಳಿದ್ದು ಅವರು ದೂರದ ಶಾಲೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರವನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ಕಳೆದ ತಿಂಗಳು ಗ್ರಾಮಸ್ಥರು ಸಭೆ ಸೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಆದರೆ ಅಲ್ಲೀಗ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಜಾಗವನ್ನ ಕಾಯ್ದಿರಿಸಿ ಪಂಚಾಯತ್ಗೆ ಆದೇಶವನ್ನ ಎಸಿ ಹೊರಡಿಸುತ್ತಾರೆ. ಇದನ್ನ ಗಮನಿಸಿರುವ ಗ್ರಾಮಸ್ಥರು ಪಂಚಾಯತ್ಗೆ ಆಗಮಿಸಿ ಆಕ್ಷೇಪವನ್ನ ವ್ಯಕ್ತಪಡಿಸಿದಲ್ಲದೆ ಅಧ್ಯಕ್ಷರಿಗೆ ಮನವಿಯನ್ನ ನೀಡಿದ್ದಾರೆ. ತನ್ನ ಗಮನಕ್ಕೆ ಬಾರದೆ ತನ್ನ ವಾರ್ಡಿನಲ್ಲಿ ಸರ್ವೆ ಕಾರ್ಯಗಳು ಆಗಿದೆ, ಇದಕ್ಕೆ ಯಾರು ಅವಕಾಶ ನೀಡಿದ್ದು ಎಂದು ಪಂಚಾಯತ್ ಪಿಡಿಒ ಅವರನ್ನ ತರಾಟೆಗೆ ತೆಗೆದುಕೊಂಡ ಅಧ್ಯಕ್ಷೆ ಕಲ್ಯಾಣಿ ಸಿಎಸ್ ಅವರು ತಾನು ಗ್ರಾಮಸ್ಥರ ಪರವಾಗಿ ಹೋರಾಡುವುದಾಗಿ ಹೇಳಿದ್ದಾರೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದಯಾವತಿ ಅವರು ಮಾತನಾಡಿ, ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಾಯ್ದಿರಿಸಿದ ಜಾಗದಲ್ಲಿ ಎನ್ಒಸಿ ತೆಗೆದುಕೊಂಡಿಲ್ಲವೆಂದು ಗ್ರಾಮಸ್ಥರು ದೂರಿದೆ. ಇಲ್ಲಿ 22 ಮಕ್ಕಳು ಇರುವುದರಿಂದ ಶಾಲೆ ತೆರೆಯಲು ಗ್ರಾಮಸ್ಥರು ಈಗಾಗಲೇ ಆಗ್ರಹಿಸಿ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ಆಡಳಿತ ಮಂಡಳಿಯ ಜೊತೆ ಸಭೆಯನ್ನ ನಡೆಸಲಾಗುವುದು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ನಮ್ಮ ಏರಿಯಾದಾಗಲೂ ಸರ್ಕಾರ ಜಾಗರು ಏರ್ಲ ಮಲ್ಬಾರಿಗಳಿಂದ ಏರ್ಲ ಬಂದಿದ್ದೀವಿ. ಸರ್ಕಾರ ಜಾಗರು ಮಾತ ಕೆಲಸ ಮಾಡ್ಕೊಡಾಕ ಆಂಡಲ್ಲ ಆಯ್ಕೊಂಡು ಆ ಏರಿಯಾದ ವಾರ್ಡ್ದಾಗ್ಲಿದ ಗಮನ ಕನ ಅಂದಾಗ ಮಾಡ್ಕೊಂಡ ಆಯ್ಕೆ ಮಾಡ್ತಾರೆ ಗ್ಯಾರಂಟಿ ಬಿಟ್ಟಿತ್ತು. ಅವು ಮತ್ತೆ ಅದು ಗ್ಯಾರಂಟಿ ಏನು ದೂರು ಕೊಟ್ಟಿದ್ದಾರೆ. ಅದರಲ್ಲಿ ಇರುವಂತಹ ವಿಷಯಗಳೇನಂತಾರೆ, ಒಂದನೇದಾಗಿ ಈಗಾಗಲೇ ಒಂದು ಶಾಲೆ ಇದೆ, ಈ ಶಾಲೆಗೆ ಎನ್ಒಸಿ ಕೊಟ್ಕೊಳ್ಳಿಲ್ಲ ಈ ಘನತ್ಯಾಜ್ಯ ಘಟಕವನ್ನು ಮಾಡಲಿಕ್ಕೆ ಅಂತೇಳಿ. ಎರಡನೇದೇನಾಗಿತ್ತಂದರೆ ಆ ಒಂದು ಜಾಗದಲ್ಲಿ ಈಗಾಗಲೇ ಇರುವಂಥ ಶಾಲೆಯನ್ನು ಮುಂದುವರಿಸಬೇಕು. ಸಂಬಂಧಪಟ್ಟ ಹಾಗೆ ಒಂದು 22 ಮಕ್ಕಳ ಸೇರ್ಪಡೆಗೆ ಕೂಡ ಅವರು ರೆಡಿಯಾಗಿದ್ದಾರೆ ಅನ್ನೋದು ಕೂಡ ಆ ಒಂದು ದೂರರ್ಜಿಯಲ್ಲಿದೆ. ಈ ಸಂಬಂಧಪಟ್ಟ ಈ ಅರ್ಜಿಯನ್ನು ನಾಳೆ ಇವರ ಆಡಳಿತ ಮಂಡಳಿಯ ಸಾಮಾನ್ಯ ಸಭೆಯಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆಗಳಾಗ್ತದೆ. ಆ ಶಾಲೆಯನ್ನು ಮುಂದುವರಿಸುವ ಬಗ್ಗೆ ಮತ್ತು ಎನ್ಒಸಿಯನ್ನು ಪಡೆದಿರೋ ಬಗ್ಗೆ ಸಂಬಂಧಪಟ್ಟ ಹಾಗೆ ನಾವು ಕ್ಷೇತ್ರ ಶಿಕ್ಷಣದ ಜೊತೆಗೆ ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಆ ಶಾಲೆಯನ್ನು ಮುಂದುವರಿಸುವುದಕ್ಕೆ ಕ್ರಮವನ್ನು ನಮ್ಮ ಮೇಲಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಅದನ್ನು ನಾಳೆ ಮೀಟಿಂಗ್ನಲ್ಲಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಯಾರಿಗೆ ಬೇಕು ಬೇಡ ಅಂತ ಏನು ಪರವಿರೋಧ ನಿರ್ಣಯ ಬರ್ತದಲ್ವ, ಆ ಪ್ರಕಾರ ಬೇಕು ಅಂತಂದರೆ ಅಲ್ಲಿ ಮಾಡಬೇಕಾಗ್ತದೆ, ಬೇಡ ಅಂತ ಹೇಳ್ಬಿಟ್ಟಂತ ಅಂದರೆ ಆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕಳಿಸ್ಕೊಡ್ತೇವೆ. ಏನು ಅಲ್ಲಿ ಏನು ಶಾಲೆ ಇದೆ ಮತ್ತು ಅಲ್ಲಿ ಏನು ಪಬ್ಲಿಕ್ ಇಷ್ಟ ಇದೆ ಸೇರಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಧ್ಯಕ್ಷ ಹೇಳ್ತಿರೋದು ಏನಂದರೆ ನಾವು ಮಾಡಿದ ನಿರ್ಣಯವೇ ಇಲ್ಲ ಅಂತ, ಸರ್ವೆ ನಂಬರ್ ಚೇಂಜ್ ಆಗಿದೆ ಅಂತ, ಅದಕ್ಕೆಲ್ಲ ನಾಳೆ ಡಿಸ್ಕಸ್ ಆಗ್ತದೆ.